ಬೈಂದೂರು ತಾಲೂಕಿನ ಮರವಂತೆ ನಾವುತ ಕಿರಿಮಂಜೇಶ್ವರ ನಾಡಾವಲಯ ಬಜರಂಗದಳದ ಕಾರ್ಯಕರ್ತರು ಶಿವಮೊಗ್ಗದ ಬಜರಂಗದಳದ ಕಾರ್ಯಕರ್ತ ಹರ್ಷ ಅವರ ಹತ್ಯೆಯನ್ನು ಖಂಡಿಸಿ ಹಾಗೂ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಶ್ರೀರಾಮ ಭಜನಾ ಮಂದಿರ ಮರವಂತೆಯಿಂದ ಅರೆಹೊಳೆ ನಂದಿಗೇಶ್ವರ ದೇವಸ್ಥಾನದವರೆಗೆ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು. ಮೆರವಣಿಗೆಗೆ ಮುನ್ನ ಮರವಂತೆ ಶ್ರೀರಾಮ ಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಿ ಮಂದಿರದ ಮಾಜಿ ಅಧ್ಯಕ್ಷರಾದ ಪಿ ಚಂದ್ರ ಕಾರ್ವಿ ಮತ್ತು ಬಿಜೆಪಿ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ಮತ್ತು ಸಹ ಕಾರ್ಯಕರ್ತರ ಮೂಲಕ ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಪಂಚಿನ ದೀಪವನ್ನು ರಾಮ ಮಂದಿರದ ಅಧ್ಯಕ್ಷರಾದ ಕೆಎಂ ವಾಸುದೇವ ಕಾರ್ವಿ ಪಂಚಿಗೆ ದೀಪ ಹಚ್ಚುವುದರ ಮೂಲಕ ಚಾಲನೆಯನ್ನ ನೀಡಿದರು. ಮೆರವಣಿಗೆಯಲ್ಲಿ ಹರ್ಷನ ಸಾವಿನ ಘೋಷಣೆಗಳನ್ನು ಕೂಗುತ್ತಾ ಅರೆಹೊಳೆಯ ನಂದಿಗೇಶ್ವರ ದೇವಸ್ಥಾನದವರೆಗೆ ಪಂಚಿನ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ಅವರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಜನರಲ್ಲಿ ಹಿಂದುತ್ವದ ಬಗ್ಗೆ ಹಾಗೂ ದೇಶಕ್ಕೆ ಬಲಿದಾನ ಮಾಡಿದವರಿಗೆ ಕೈ ಎತ್ತುವುದರ ಮೂಲಕ ಗೌರವ ಅರ್ಪಿಸುತ್ತಾ ಹಿಂದೂಗಳಿಗಾದ ಅನ್ಯಾಯವನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಆಗುವ ಅನಾಹುತಗಳಿಗೆ ನೀವೇ ಜವಾಬ್ದಾರರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಒಬ್ಬ ಪರೇಶ್ ಮೇಸ್ತ ಹೋಗಿದ್ದಾನೆ, ನಮ್ಮ ನಡುವೆ ಇದ್ದ ಒಬ್ಬ ಶರತ್ ಮಡಿವಾಳ ಹೋಗಿದ್ದಾನೆ ಅಂತ ನಾವು ನಿತ್ಯ ಪಟ್ಟಿಗಳನ್ನ ನೋಡ್ತಾ ಇರ್ತೇವೆ. ಆದ್ರೆ ಕೆಲವರ ಸಾವುಗಳು ಹೇಗಿರುತ್ತೆ ಅಂತ ಕೇಳಿದ್ರೆ ಎಲ್ಲರ ಸಾವಿನ ಹಾಗಿರೋದಿಲ್ಲ. ಕೆಲವರ ಸಾವುಗಳು ಅಂತಹ 1000 ಮಂದಿಯನ್ನ ಹುಟ್ಟಿಸುವ ತಾಕತ್ತನ್ನು ಹೊಂದಿರುತ್ತೆ. ಅಂತಹದ್ದೊಂದು ಸಾವಿಗೆ ಹರ್ಷಕ್ ಸಾಕ್ಷಿಯಾಗಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಹಿಂದೂ ಸಮಾಜವನ್ನ ಹೆದರಿಸೋದಕ್ಕೆ ಒಂದಷ್ಟು ಮಂದಿ ಜಿಹಾದಿಗಳು ಮಾಡ್ತಕ್ಕಂತಹ ಸಹಜವಾದ ಪ್ರಯತ್ನ ಅಂತ ನಾನು ಯೋಚನೆ ಮಾಡ್ತೇನೆ. ನಮಗೆಲ್ಲ ನಮ್ಮೂರ ಬದಿಯಲ್ಲೆಲ್ಲ ಮಾತಾಡೋದುಂಟು. ಹಿಂದೂ ಸಂಘಟನೆಗಳಿಗೆ ಸೇರಿದಂತೆ ಸಮಸ್ತ ಹಿಂದೂ ಸಮಾಜವನ್ನ ಹೆದರ್ಸೋದಕ್ಕೆ ಒಂದಷ್ಟು ಜನ ಮಾತಾಡ್ತಾರೆ. ನಮ್ಮವರಿಗೆ ಒಂದಷ್ಟು ಜನ ಮಾತಾಡಬಹುದು, ಸಾಮಾನ್ಯ ಜನಸಾಮಾನ್ಯರು ಅಂತ ಅನ್ನಿಸ್ಕೊಂಡವ್ರು ಮಾತಾಡೋದಿದೆ. ನಮ್ಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ಅದು ಅಭ್ಯಾಸ ಆಗಿ ಹೋಗಿದೆ. ನಿಮಗೆಲ್ಲ ಎಂತಕ್ ಮಾರ್ರೆ ಈ ಸಂಘಟನೆ ಧರ್ಮ ರಕ್ಷಣೆ ಎಲ್ಲ, ಮನೆಗೆ ಬೇರೆ ಕೆಲಸ ಇಲ್ಲ, ಜೀವಗಿ ಹಾರು ಯಾರು ಹೊಣೆ, ಜೀವಿಗೆ ಹಾರು ಯಾರು ಹೊಣೆ ಕಡಿಕೆ, ಮನೆಗೆ ಯಾರು ದಿಕ್ಕಾತ್ರ ಅಂತೇಳಿ ತುಂಬಾ ಜನ ನಮ್ಮ ನಡುವೆ ಇರುವ ನಮ್ಮ ಅಕ್ಕಪಕ್ಕದ ಮನೆಯ ಜನಗಳೇ ಮಾತನಾಡೋದಿದೆ. ಹೀಗೆ ಹೆದರಿಸುವ ಮಂದಿಗೆ ನಾವು ಕೊಡಬೇಕಾದ ಉತ್ತರ ಒಂದೇ ಇದೆ. ಯಾಕೆಂತ ಕೇಳಿದ್ರೆ ಸಾವನ್ನ ಗೆದ್ದವರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಬಂಧುಗಳೇ. ಈ ಜಗತ್ತು ಯಾರನ್ನೂ ಕೂಡ ಸಾವಿನಿಂದ ಮುಕ್ತಿ ಮಾಡಿಲ್ಲ. ಜಗತ್ತಿನ ಪ್ರತಿಯೊಬ್ಬರನ್ನೂ ಸಾವು ಹುಡ್ಕೊಂಡು ಬಂದಿದೆ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.